ಜಾತಿಗಣತಿಯಲ್ಲಿನ ಸಮಸ್ಯೆಗಳ ಬಗ್ಗೆ ತನ್ನ ಗಮನಕ್ಕೆ ತಂದಿದ್ದು ಅವರ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹರಿಸುವಂತೆ ಸರ್ಕಾರ ಮತ್ತು ಅಧಿಕಾರಿಗಳ ಗಮನಕ್ಕೆ ತರಲಾಗುವುದೆಂದು ಶಾಸಕ ಉಮಾನಾಥ್ ಎ ಕೋಟ್ಯಾನ್ ರವರು ಗಣತಿದಾರರಿಗೆ ಭರವಸೆಯನ್ನ ನೀಡಿದರು. ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಪರಿಹರಿಸುವ ಬಗ್ಗೆ ಮೂಡುಬಿದ್ರೆ ಶಿಕ್ಷಣ ಇಲಾಖೆಯ ಗಣತಿದಾರರು ಶಾಸಕರ ಗಮನಕ್ಕೆ ತಂದಾಗ ಸಮಸ್ಯೆಯನ್ನು ಆಲಿಸಿದ ಕೋಟ್ಯಾನ್ ಅವರು ಪರಿಹರಿಸಲು ಯತ್ನಿಸುವುದಾಗಿ ತಿಳಿಸಿದರು. ಒಬ್ಬ ಶಿಕ್ಷಕಿಗೆ ಕಡಿಮೆ ಅಂತ ಹೇಳಿದ್ರು ಮಿನಿಮಮ್ 1 ತಿಂಗಳು ಬೇಕಾಗುತ್ತೆ. ಅದನ್ನು 15 ದಿನ ಟಾರ್ಗೆಟ್ ಕೊಟ್ಟಿದ್ದೇನೆ. ಹಾಗಾಗಿ ಅದು ಕಷ್ಟ. ಇಲ್ಲದಿದ್ದರೆ ಬರೆದುಕೊಂಡು ಬರುವುದಾದರೆ ಬರ್ಕೊಂಡು ಬರ್ಬೋದು. ಆಮೇಲೆ ನೀವು ಅದನ್ನು ಅಪ್ಲೋಡ್ ಮಾಡಿ, ಯಾವುದಕ್ಕೆ ಮಾಡಬೇಕು, ಯಾವ ಆ್ಯಪಿಗೆ ಲೋಡ್ ಮಾಡಬೇಕು ಅದನ್ನು ಮತ್ತೆ ಮಾಡಿ ಸಿಗ್ಬೋದು. ಅದಕ್ಕೆ ವ್ಯವಸ್ಥೆ ಮಾಡಿ. ಅವರು ಕೈಯಲ್ಲಿ ಬರೆದು ಪುಸ್ತಕದಲ್ಲಿ ತಂದು ಮತ್ತೆ ಅದನ್ನು ನಿಮಗೆ ಅದರ ರಿಪೋರ್ಟನ್ನು ಕೊಟ್ಟಾಗ ಅದನ್ನು ಬೇಕಾದರೆ ಸಂಬಂಧಪಟ್ಟಂಥ ಸರ್ಕಾರ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿ ಅದನ್ನು ಕಂಪ್ಯೂಟರಿಗೆ ಅಥವಾ ಮೊಬೈಲಿಗೆ ಅಥವಾ ಯಾವುದಕ್ಕೆ ಸಾಫ್ಟ್ವೇರಿಗೆ ಅದನ್ನು ಲೋಡ್ ಮಾಡೋದನ್ನು ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಆದ್ದರಿಂದ ದಯವಿಟ್ಟು ಆ ಶಾಲಾ ಶಿಕ್ಷಕರ ಅಳಲನ್ನು ಸರ್ಕಾರ ಗಮನಿಸಬೇಕು. ಅವರಿಗೆ ಅವರ ಕೂಗೆ ಸ್ಪಂದನವನ್ನು ಕೊಟ್ಟು ಅವರನ್ನು ನಿಜವಾಗಿ ಕೆಲಸ ಮಾಡುವ ರೀತಿಯಲ್ಲಿ ಅವರನ್ನು ಉಪಯೋಗಿಸಿಕೊಳ್ಬೇಕು ಅಂತ ನಾನು ಕೇಳಿಕೊಳ್ತೇನೆ. ನಮಸ್ಕಾರ. ಗಣತಿದಾರರಾಗಿ ಆಯ್ಕೆಯಾಗಿರುವ ಪ್ರಾಥಮಿಕ ಶಾಲಾ ಶಿಕ್ಷಕರು ಹಲವಾರು ತಾಂತ್ರಿಕ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ. ಈಗಾಗಲೇ ಏಪ್ರಿಲ್ನಲ್ಲಿ ನಡೆಸಿದ ಒಳ ಮೀಸಲಾತಿಯ ಭತ್ಯೆ ಮತ್ತು ಹಾಜರಾತಿ ಪತ್ರವನ್ನು ನೀಡಬೇಕು. ಗಣತಿಗೆ ನೀಡಿರುವ ಆ್ಯಪ್ನಲ್ಲಿ ಎದುರಿಸುತ್ತಿರುವ ತಾಂತ್ರಿಕ ದೋಷಗಳನ್ನು ನಿವಾರಿಸಬೇಕು. ಶಿಕ್ಷಕರಿಗೆ ಅವರ ಕ್ಲಸ್ಟರ್ನೊಳಗೆ ಗಣತಿ ಕಾರ್ಯಕ್ಕೆ ನೇಮಿಸಬೇಕು. 15 ದಿನಗಳೊಳಗೆ 200 ಮನೆಗಳ ಸಮೀಕ್ಷೆ ಪೂರ್ಣಗೊಳಿಸುವುದು ಅಸಾಧ್ಯ. ಆದ್ದರಿಂದ ಮನೆಗಳ ಸಂಖ್ಯೆಯನ್ನು ಗರಿಷ್ಠ 50ಕ್ಕೆ ಸೀಮಿತಗೊಳಿಸುವುದು, ಸ್ಥಳ ಬದಲಾವಣೆ ಮಾಡುವುದು, ತರಬೇತಿಯ ಅವಧಿಯಲ್ಲಿ ಹಾಜರಿದ್ದು ಇದೀಗ ಕೈಬಿಟ್ಟಿರುವ ಗಣತಿ ಶಿಕ್ಷಕರನ್ನು ಕೂಡಲೇ ಸೇರ್ಪಡೆಗೊಳಿಸಿ ಗಣತಿ ಕಾರ್ಯಕ್ಕೆ ಸಹಕರಿಸಲು ಸೂಚನೆ ನೀಡಬೇಕು ಸಹಿತ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. ಈಗ ರಜೆಯಲ್ಲಿ ನೋಡಿ, ಹೈಸ್ಕೂಲ್ ಟೀಚರ್ಸ್ ಸೀಕ್ರೆಟ್ ಟಾಪರ್, ಹೈಸ್ಕೂಲ್ ಟೀಚರ್ಸ್ಗೆ ಡ್ಯೂಟಿ ಹಾಕಿದ್ರು, ಅವರು ರಜೆಯಲ್ಲಿದ್ದಾರೆ. PUC ಟೀಚರ್ಸ್ ಲೆಕ್ಚರರ್ಸ್ ಕೂಡ ಅವರು ರಜೆಯಲ್ಲಿದ್ದಾರೆ. ಪ್ರೈಮರಿ ಸ್ಕೂಲ್ ಟೀಚರ್ಸ್ ವಿಕ್ಟಿಮ್ಸ್. ಈಗ ನಾವು ಪೂರ್ತಿ 15 ದಿನ ಕೆಲಸ ಮಾಡಿ, ಈ ರಜೆಯಲ್ಲಿ ದಸರಾ ರಜೆಯಲ್ಲಿ ಫುಲ್ಲು ಕೆಲಸ ಮಾಡ್ತೀವಿ. ಮತ್ತೆ ನಾವು ಬೇಸಿಗೆ ರಜೆಯಲ್ಲಿ ಮತ್ತೆ ಈಗ ನೆಕ್ಸ್ಟ್ ಏನಿದೆ ಜನಗಣತಿ ಬರಬೇಕು, ಆ ಕೆಲಸ ಮಾಡಬೇಕು. ಹಿಂದೆ ಜಾತಿ ಗಣತಿ ಒಳ ಮೀಸಲಾತಿ ಗಣತಿ ಮಾಡಿದ್ರೆ ಅಟೆಂಡೆನ್ಸ್ ಇಲ್ಲ, ಆದೇಶ ಇಲ್ಲ. ಇದು ಟೀಚರ್ಸಿಗೆ ತುಂಬ ಎಕ್ಸ್ಪ್ಲಾಟೇಷನ್ ಆಗುತ್ತೆ ಸರ್. ಹಾಗಾಗಿ ನೀವು ಶಿಕ್ಷಕರೊಂದಿಗೆ ಧ್ವನಿಯಾಗಿ ನೀವು ನಿಂತ್ಕೊಂಡು ಇದೊಂದು ಪೇಪರ್ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಮೂಡುಬಿದ್ರೆಯಲ್ಲಿ ತಾಲೂಕಾಗಿದೆ ನಮ್ಮ ತಾಲೂಕಲ್ಲಿ ಟ್ರೈನಿಂಗ್ ಕೊಡಿ. ಅವರು ಇಲ್ಲ, ಇದು ಇಮಿಡಿಯೇಟ್ ಆರ್ಡರ್ ಚೇಂಜ್ ಮಾಡೋಕ್ಕಾಗಲ್ಲ. ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಯಾರು? ನಮ್ಮ ECOಗಳೇ. 1,500 ಜನಕ್ಕೆ ಅಲ್ಲಿ ನಮ್ಮ ಇದರಲ್ಲಿ ಏನು ಕಾಣಿಸ್ತಿಲ್ಲ ಸರ್. ಬರೀ ಮೊಬೈಲಲ್ಲಿ KBTನಲ್ಲಿ ಮೊಬೈಲಲ್ಲಿ ಹಾಕಿ ಬಿಟ್ಟಿದ್ದಾರೆ. ಮೊಬೈಲ್ ಸ್ಕ್ರೀನಲ್ಲಿ PPT 1,500 ಜನಕ್ಕೆ. ಇದು ಟ್ರೈನಿಂಗ್ ಅಸ್ತವ್ಯಸ್ತ. ನಮ್ಮ ಮನವಿನವರು ರಿಕ್ವೆಸ್ಟ್ ಮಾಡಲಿಲ್ಲ. ಮತ್ತೆ ಡ್ಯೂಟಿಗೆ ಹಾಕುವಂಥ ಸಂದರ್ಭದಲ್ಲಿ BLOಗಳಾಗಿ ಟೀಚರ್ಸ್ನ ನೇಮಕ ಮಾಡಿದ್ದಾರೆ. ಅವರು BLO ಡ್ಯೂಟಿನೂ ಮಾಡಬೇಕಿತ್ತು, ಇದನ್ನು ಮಾಡಬೇಕು. ಅದನ್ನು ಕೂಡ ನಾವು ಮನವಿ ಮಾಡಿದ್ದು, ಕೊನೆ ಹಂತದಲ್ಲಿ ನಮ್ಮನ್ನ ಕೈ ಬಿಟ್ಟಿದ್ದಾರೆ BLOಗಳ. ಈ ಸಂದರ್ಭ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸುಧಾಕರ್, ಕಾರ್ಯದರ್ಶಿ ಮೆಲ್ವಿನಾ, ಕೋಶಾಧಿಕಾರಿ ಅರ್ಚನಾ, ಸರಕಾರಿ ನೌಕರರ ಸಂಘದ ಅಧ್ಯಕ್ಷ ದೊರೆಸ್ವಾಮಿ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರೇಮಶ್ರೀ, V4 ನ್ಯೂಸ್, ಮೂಡುಬಿದ್ರೆ. ಮಂಗಳೂರಿನ ವಿಜಯ್ PO ಮಾಲ್ನಲ್ಲಿರುವ LED ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, LED ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, LED ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, LED ಮಿರರ್ಸ್, ವಾಟರ್ ಹೀಟರ್ಸ್, BLDC ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, AO ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ LED ಝೋನ್ ಅನ್ನು ಸಂಪರ್ಕಿಸಿ.